ಕಟ್ ಮಲ್ಪನ ಸರಿ ಆಗ್ತದೆ ಸರ್ ಬಂಡೆ ಆಗ್ಲೇ ಅವಲಕ್ಕಿ ಅಂಗಿ ಎಗ್ಲೆ ಮಿತ್ತದು ಆರ್ಡರ್ ಬೈದಂಡು ಐದು ತೂಪಾಲೆ ಬಣ್ಣ ಐದು ತೂಪಾರೆ ಆಪುಜಿ ಬಂಡಿ. ಬಿಲ್ ಪಾವತಿಸದ ಕಾರಣ ಕೊರಗ ಕುಟುಂಬಗಳ ನೀರು ಕಡಿತ. ಚೇಳ್ಯಾರು ಗ್ರಾಮ ಪಂಚಾಯತ್ ವಿರುದ್ಧ ಸಿಪಿಐಎಂ ಆಕ್ರೋಶ. ಮಂಗಳೂರಿನ ಚೇಳ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾದ 6 ಕೊರಗ ಬುಡಕಟ್ಟು ಕುಟುಂಬಗಳ ಕುಡಿಯುವ ನೀರಿನ ಸಂಪರ್ಕವನ್ನು ಬಿಲ್ ಪಾವತಿಸದ ಕಾರಣಕ್ಕೆ ಕಡಿತಗೊಳಿಸಿರುವ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗುರುವಾರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಕುಟುಂಬಗಳ ಮನೆಗಳಿಗೆ ನೀಡಿದ್ದ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿಷಯವನ್ನು ಈ ಹಿಂದೆ ಜಿಲ್ಲಾಡಳಿತದ ಗಮನಕ್ಕೂ ತರಲಾಗಿತ್ತು. ಆದರೆ ಅದಾದ ಬಳಿಕ ಪಂಚಾಯತ್ ಆಡಳಿತ ಸೇಡು ತೀರಿಸುವ ರೀತಿಯಲ್ಲಿ ನಿರ್ದಯವಾಗಿ ವರ್ತಿಸಿದೆ ಎಂದು ಆರೋಪಿಸಲಾಗಿದೆ. ಕಟ್ ಮಲ್ಪನ ಸರಿ ಆಗ್ತದೆ ಸರ್ ಬಂಡೆ ಆಗ್ಲೇ ಅವಲಕ್ಕಿ ಅಂಗಿ ಎಗ್ಲೆ ಮಿತ್ತದು ಆರ್ಡರ್ ಬೈದಂಡು ಐದು ತೂಪಾಲೆ ಬಣ್ಣ ಐದು ತೂಪಾರೆ ಆಪುಜಿ ಬಂಡಿ ಎಂಕಲ್ನ ಡ್ಯೂಟಿ ಎಂಕಲ್ ಮಲ್ತಂದು ಪೋಪ ನಿಕ್ ದಾದೆಲ್ಲ ಪನ್ಲೆ ಅಂತ ಕಂಡಿರು ಬಕ್ಕ ಎಂಕಲ್ ಮನೆ ಬಂದು ಕುಲೆ ಬಕ್ಕ ದಾದಲ್ ಓರೇರಿಬೋದು ಕುಡಬಹುದು ಕಟ್ಟಿರು ಬಾಕಿ ತಿನ್ನಕು ಮುಂತೆನ ಪುರ್ಸೋತಲ್ಲ ಇಜ್ಜಿ ಸರ್. ಇದು ಪೂರ ವಾ ಸಮುದಾಯದಲ್ಲಿ ಇಲ್ಲಿ ಕೊರಗ ಸಮುದಾಯ ಏತಿಲ್ಲದ ಕಟ್ ಮಲ್ದಿರಿ ಆಮೇಲೆ ಏತಿಲ್ಲದೆ ಆಮೇಲೆ ಪೋತದ್ದೆ ಅಡು ಮಲ್ದೆ ಮುಕಲ ಇತ್ತೆ ಮೋಕಲ್ನ ಕಲೆಕ್ಷನ್ ಜಾನ್ ಬಾಕಿ ಇತ್ತೆ ನಿಕಲೆ ಬರ ನೀರು ದಾದ ಮಲ್ತೋಲ್ಲ ಅಮ್ಮರನ ಕೆಸ ತೆಚ್ಚಣ ಬಂದ ನೀರು ತಕೊಂಡಂಗಿಲ್ಲ ಬಕ ದಾಳಕ್ಕಿಂಗ್ಲಿಕ್ಕೆ ನೀರು ಜವನೇರ ಅಲ್ಪ ಗೋಲ್ಗೆ ಜೈದಿನ ಸರ್. ಮನೆಗಳ ನೀರಿನ ಸಂಪರ್ಕ ಕಡಿತಗೊಂಡ ನಂತರ ಕೊರಗ ಕುಟುಂಬಗಳ ಕಾಲೋನಿಯಲ್ಲಿ ಇರುವ ಗ್ರಾಮ ಪಂಚಾಯತ್ ಸಾರ್ವಜನಿಕ ಕೊಳವೆಯಿಂದ ನೀರು ತುಂಬಿಸಿಕೊಂಡು ಮನೆಗಳಿಗೆ ಹೊತ್ತು ತರುತ್ತಿದ್ದರು. ಇದನ್ನು ಗಮನಿಸಿದ ಪಂಚಾಯತ್ ಆಡಳಿತ ಅವರಿಗೆ ಅಲ್ಲಿ ಕೂಡ ನೀರು ಸಿಗದಂತೆ ಸಾರ್ವಜನಿಕ ಕೊಳವೆಯ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿದೆ ಎಂದು ಹೇಳಲಾಗಿದೆ. ಈ ಕ್ರಮದಿಂದ ಇದೀಗ 6 ಕುಟುಂಬಗಳಿಗೆ ಮನೆಗಳಲ್ಲಿಯೂ ನೀರು ಇಲ್ಲ, ಸಾರ್ವಜನಿಕ ಕೊಳವೆಯಿಂದಲೂ ನೀರು ದೊರೆಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣವಿಲ್ಲದಿದ್ದರೆ ಕುಡಿಯಲು ಹನಿ ನೀರು ಪಡೆಯುವ ಹಕ್ಕು ಇಲ್ಲ ಎಂಬಂತೆ ಪಂಚಾಯತ್ ವರ್ತಿಸಿದೆ ಎಂದು ಆರೋಪಿಸಲಾಗಿದೆ. ಅಳಿವಿನಂಚಿನಲ್ಲಿರುವ ಕೊರಗ ಬುಡಕಟ್ಟು ಸಮುದಾಯದೊಂದಿಗೆ ಈ ರೀತಿಯ ಅಮಾನವೀಯ ವರ್ತನೆ ಖಂಡನೀಯ ಎಂದು ಸಿಪಿಐಎಂ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ಜಿಲ್ಲಾಡಳಿತದ ಮೌನ ಅಸಹನೀಯವಾಗಿದ್ದು, ತಕ್ಷಣವೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಇಲ್ಲವಾದಲ್ಲಿ ತೀವ್ರ ರೀತಿಯ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಸಿಪಿಐಎಂ ಎಚ್ಚರಿಕೆ ನೀಡಿದೆ.